ಉಡುಪಿ ಗ್ರಾಮೀಣ ಬಂಟರ ಸಂಘದ ಚಾರಿಟೇಬಲ್ ಟ್ರಸ್ಟ್ ಕುಂತಳನಗರ ಮಣಿಪುರ ಉಡುಪಿ ಇವರ ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರ್ ವತಿಯಿಂದ ಮೂರನೇ ಬಾರಿ ಬೃಹತ್ 2 ದಿನಗಳ ಉದ್ಯೋಗ ಮೇಳ ನವೆಂಬರ್ 16 ಮತ್ತು 17 ರಂದು ಎಂಆರ್ಜಿ ಗ್ರೂಪ್ ಪ್ರಾಯೋಜಕತ್ವದಲ್ಲಿ ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರ್ನಲ್ಲಿ ನಡೆಯಲಿದೆ ಎಂದು ಗ್ರಾಮೀಣ ಬಂಟರ ಸಂಘದ ಟ್ರಸ್ಟ್ ಅಧ್ಯಕ್ಷರಾದ ಅಶೋಕ್ ಶೆಟ್ಟಿ ಕಾಪು ಪ್ರೆಸ್ ಕ್ಲಬ್ನಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ದಾರೆ. 2 ಬಾರಿ ಬಹಳ ಒಂದು ಯಶಸ್ವಿಯಾಗಿ ನಾವು ಉದ್ಯೋಗ ಮೇಳವನ್ನು ಮಾಡಿದ್ದೇವೆ. ಅದೇ ತರ 3ನೇ ಸತತ ಉದ್ಯೋಗ ಮೇಳವು ಈ ತಿಂಗಳ ಅಂದರೆ ನವೆಂಬರ್ 16 ಮತ್ತು 17 ರಂದು 2 ದಿನದ್ದು ಕುಂತಳನಗರ ಉಡುಪಿ ಗ್ರಾಮೀಣ ಬಂಟರ ಸಂಘದ ಸಭಾಭವನ ಹಾಗೂ ಆಶಾ ಪ್ರಕಾಶ್ ಶೆಟ್ಟಿ ಕನ್ವೆನ್ಷನ್ ಸೆಂಟರ್ನಲ್ಲಿ ನಡೆಯಲಿದೆ. ಈ ಒಂದು ಉದ್ಯೋಗ ಮೇಳದಲ್ಲಿ ಎಲ್ಲ ನಾವು ಈಗಾಗಲೇ ಕಾಲೇಜಿನ ಅಂತಿಮ ವರ್ಷದ ವಿದ್ಯಾರ್ಥಿಗಳಿಗೆ ಪ್ರತಿಯೊಂದು ಕಾಲೇಜಿನ ಪ್ಲೇಸ್ಮೆಂಟ್ ಆ್ಯಂಡ್ ಟ್ರೈನಿಂಗ್ ಆಫೀಸರ್ಸ್ನವರ ಹತ್ರ ನಿಕಟ ಸಂಬಂಧ ಇಟ್ಟು ಹಾಗೂ ಇನ್ನಿತರ ನಿರುದ್ಯೋಗಿ ಯುವಕರು ಮತ್ತು ಮಹಿಳೆಯರಿಗೆ ನಾವು ಈ ಒಂದು ನಮ್ಮ ಉದ್ಯೋಗ ಮೇಳದಲ್ಲಿ ಭಾಗವಹಿಸಲು ನಾವು ಪ್ರೇರಣೆ ಕೊಡ್ತಾ ಇದ್ದೇವೆ. ಈ ನಿಮಗೆ ಎಲ್ಲ ತಿಳಿದಾಗೆ ಕಳೆದ 2 ವರ್ಷದಲ್ಲಿ ಸುಮಾರು 1300ರಿಂದ 1500 ಅಭ್ಯರ್ಥಿಗಳಿಗೆ ನಮ್ಮ ಉಡುಪಿ ಗ್ರಾಮೀಣ ಬಂಟರ ಸಂಘದ ಚಾರಿಟೇಬಲ್ ಟ್ರಸ್ಟಿನ ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರ್ನ ಉದ್ಯೋಗ ಮೇಳದಲ್ಲಿ ಉದ್ಯೋಗ ಸಿಕ್ಕಿರುವುದು ಬಹಳ ಸಂತೋಷದ ವಿಷಯವಾಗಿದೆ. ಈ ಬಾರಿ ನಾವು ಸುಮಾರು 1000ದಿಂದ 1500 ಅಭ್ಯರ್ಥಿಗಳಿಗೆ ಉದ್ಯೋಗ ಸಿಗಬೇಕೆಂದು ಒಂದು ಟಾರ್ಗೆಟ್ ಅನ್ನು ಇಟ್ಟಿದ್ದೇವೆ. ಈಗಾಗಲೇ ಉತ್ತಮವಾಗಿ ರಿಜಿಸ್ಟ್ರೇಷನ್ನ ಪ್ರತಿಕ್ರಿಯೆ ನಡೀತಾ ಉಂಟು. ಆನ್ಲೈನ್ನಲ್ಲೂ ರಿಜಿಸ್ಟ್ರೇಷನ್ ಮಾಡಬಹುದಾಗಿದೆ. ನಮ್ಮ ಮುಖ್ಯ ಉದ್ದೇಶ ನಾವು ಯುವಕರು ಯುವತಿಯರು ಎಲ್ರಿಗೂ ಉದ್ಯೋಗ ಸಿಗಬೇಕು ಹಾಗೂ ಎಲ್ಲರನ್ನೂ ಸ್ವಾವಲಂಬಿ ಮಾಡಬೇಕೆಂಬ ಒಂದು ಉತ್ತಮವಾದ ಒಂದು ಉದ್ದೇಶ ಇಟ್ಟು ಕಳೆದ 3 ವರ್ಷಗಳಿಂದ ನಾವು ಈ ಕೆಲಸವನ್ನು ಮಾಡ್ತಾ ಇದ್ದೇವೆ. ನಮ್ಮ ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರ್ನಲ್ಲಿ ನಿರಂತರ ಅನೇಕ ರೀತಿಯ ಟ್ರೈನಿಂಗ್ ಪ್ರೋಗ್ರಾಮ್ ಅನ್ನು ನಾವು ಮಾಡ್ತಾ ಇದ್ದೇವೆ. ಮುಖ್ಯವಾಗಿ ನಾವು ಎಂಟರ್ಪ್ರಿನರ್ಶಿಪ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಂದರೆ ಸ್ವ ಉದ್ಯೋಗ ಮಾಡಲು ಪ್ರೇರಣೆ ಕೊಡ್ತೇನೆ. ಆದರೆ ಹೆಚ್ಚಿನ ಸಮಯದಲ್ಲಿ ನಾವು ನೋಡ್ತಾ ಇದ್ದೇವೆ ಸ್ವ ಉದ್ಯೋಗಕ್ಕಿಂತ ಯುವಕರು ಉದ್ಯೋಗ ಮಾಡಬೇಕೆಂಬ ಒಂದು ಹಂಬಲ ಇರುವ ಕಾರಣ ಈ ಜಾಬ್ ಫೇರ್ ಅನ್ನು ನಾವು ಇಟ್ಕೊಂಡು ಬಂದಿದ್ದೇವೆ. ಸಕ್ಸಸ್ಫುಲ್ ಆಗಿ ಮಾಡ್ತಾ ಇದ್ದೇವೆ. ಇದು ಈಗ ಮಾಡಿದ್ದೇವೆ. ಈಗ ಇದು 3ನೇ ಬಾರಿ. ಸೊ ಅದರಲ್ಲಿ ನಿಮ್ಮೆಲ್ಲರ ಸಹಕಾರ ಕೂಡ ತುಂಬಾ ಇತ್ತು. ಲಾಸ್ಟ್ 2 ಇಯರ್ಸ್ ತುಂಬಾ ನೀವು ಪಬ್ಲಿಸಿಟಿ ಎಲ್ಲ